ಮಾಣಿ ಗ್ರಾಮದಲ್ಲಿ ಕೋವಿಡ್-19 ಎರಡನೇ ಅಲೆ ಎದುರಿಸುವಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿಯು ಅತ್ಯುತ್ತಮವಾದ ಕಾರ್ಯವೈಖರಿಯಿಂದ ಸಾಧ್ಯವಾಗಿದೆ ಎಂದು ಮಾಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಚೆ ಹೇಳಿದರು. ಮಾಣಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಕೊರೋನಾ ಮತ್ತು ಲಾಕ್ಡೌನ್ ಸಮಸ್ಯೆಯನ್ನ ತಿಳಿದುಕೊಂಡು ಅದರಲ್ಲಿ ತೊಡಗಿಕೊಂಡಿರುವ ಮಾಣಿ ಗ್ರಾಮ ಪಂಚಾಯತ್ ನ್ಯಾಯಬೆಲೆ ಅಂಗಡಿಯಿಂದ ಸಾಮಗ್ರಿಗಳನ್ನು ಸಾಗಿಸುವ ಗ್ರಾಮಸ್ಥರಿಗೆ ಉಚಿತ ವಾಹನದ ಸೌಲಭ್ಯ, ಮಾಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಕ್ಸಿಮೀಟರ್, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಕೊಡೆ ಹಾಗೂ ಕೊರೋನಾ ಪಾಸಿಟಿವ್ ಬಂದ ಕೆಲವು ಮನೆಗಳಿಗೆ ಆಹಾರ ಸಾಮಗ್ರಿಗಳನ್ನು ನೀಡುವ ಕಾರ್ಯವನ್ನ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡುವಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ಮಾಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಲಾ ಅವರು ಮಾತನಾಡಿ, ಆರೋಗ್ಯದಲ್ಲಿ ಸಮಸ್ಯೆ ಇರುವವರು ಕೋವಿಡ್ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವಂತೆ ಮನವರಿಕೆ ಮಾಡಬೇಕು. ಆರಂಭದಲ್ಲಿ ಜಾಗೃತಿ ವಹಿಸಿದಾಗ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಿದೆ. ವ್ಯಾಧಿ ತೀವ್ರ ಪ್ರಮಾಣದಲ್ಲಿ ಪರಿಣಾಮ ಬೀರಿದ್ರೆ ಪರಿಹಾರ ತುಂಬಾ ಕಷ್ಟ ಎಂದು ಹೇಳಿದರು. ಆಕ್ಟಿವ್ ಕೇಸಸ್ ಅಲ್ಲಿ ಇದ್ದಾರೆ. ಇದು ನಮ್ಮ ಒಂದು ಸಮಾಧಾನಕರ ಸಂಗತಿ, ಉತ್ತಮ ಬೆಳವಣಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಮುಂದುವರಿಬೇಕು. ನಾನು ಪ್ರತಿನಿತ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಇವತ್ತು ಎಷ್ಟು ಕೇಸ್ ಬಂದಿದೆ, ಎಷ್ಟು ಅಂತ ಕೇಳುವಾಗ 0 ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಇವತ್ತು ಕೇಸ್ ಇಲ್ಲ ಅಂತ ಹೇಳಿ. ಇವತ್ತು ಕೂಡ ಪಂಚಾಯತ್ಗೆ ಒಂದು ತಕ್ಷಣ ನಮ್ಮ ಆರ್ಥಿಕ ಹೇಳಿದ್ದು ಇಲ್ಲಿ ನಮ್ಮ ಪಾಸಿಟಿವ್ ಇದೆ ಸರ್ ಅಂತೇಳಿ ತುಂಬ ಖುಷಿ ಆಯಿತು ನನಗೆ. ಆ ರೀತಿಯ ರಿಸಲ್ಟ್ಗಳು ನನಗೆ ಬಂದರೆ ನಾವು ಮಾಡುವಂಥ ಈ ಕೆಲಸ ಕಾರ್ಯ ಏನಿದೆ ಅದು ಪರಿಣಾಮಕಾರಿಯಾಗಿ ನಡೀತಾ ಇದೆ ಅನ್ನುವಂಥ ಸೂಚನೆ. ಅದರ ಜೊತೆಗೆ ನಮ್ಮ ಗ್ರಾಮದ ಎಲ್ಲ ಪ್ರಜೆಗಳು ಆರೋಗ್ಯದಿಂದ ಇದ್ದಾರೆ ಎನ್ನುವಂಥ ಒಂದು ಸಮಾಧಾನ ನನಗೆ ಇರ್ತದೆ. ಈ ಸಂದರ್ಭ ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಸತೀಶ್ ರಾವ್, ಗ್ರಾಮ ಕರ್ಣಿಕ ಸುರಕ್ಷಾ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಪ್ರೀತಿ ಡಿನ್ನಾ ಪಿರೇರಾ, ಪಂಚಾಯತ್ ಸದಸ್ಯರು ಹಾಗೂ ಕಾರ್ಯಪಡೆಯ ಸದಸ್ಯರು ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.